ಇನ್ನು ಸುಪ್ರಸಿದ್ಧ ದೇವಸ್ಥಾನಗಳ ಬಗ್ಗೆ ಕ್ಷೇತ್ರ ಪರಿಚಯ ಮಾಡಿಕೊಡುವಂತಹ ಕಾರ್ಯಕ್ರಮವೇ ದೈವದೇವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಟೀಕೆ. ವೀಕ್ಷಕರೇ, ಇವತ್ತು ನಾವು ಉಡುಪಿಯಲ್ಲಿದ್ದೇವೆ. ಪಡವಿಗೊಡೆಯನ ನಾಡು ಶ್ರೀಕೃಷ್ಣನ ನೆಲವೀಡಾದ ಶ್ರೀಕೃಷ್ಣ ಮಠದ ಸನ್ನಿಧಾನದಲ್ಲಿ ಇವತ್ತು ನಾವಿದ್ದೇವೆ. ದೇಶದಾದ್ಯಂತ ಆಚರಿಸಲ್ಪಡುವ ಒಂದು ಪ್ರಮುಖವಾದ ಹಬ್ಬವೆಂದರೆ ಅದು ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಹುಟ್ಟಿದ ದಿನವನ್ನ ಕೃಷ್ಣ ಜನ್ಮಾಷ್ಟಮಿ ಎಂದು ವೈಭವದಿಂದ ಆಚರಿಸಲಾಗುತ್ತದೆ. ಶ್ರೀಕೃಷ್ಣನ ಜನ್ಮದಿನವನ್ನ ಚಂದ್ರಮಾನ ರೀತಿಯಲ್ಲಿ ಶ್ರಾವಣ ಕೃಷ್ಣ ಅಷ್ಟಮಿಯಂದು, ಸೌರಮಾನ ರೀತಿಯಲ್ಲಿ ಸಿಂಹ ಮಾಸದ ರೋಹಿಣಿ ನಕ್ಷತ್ರ ದಿನ ಆಚರಿಸುತ್ತಾರೆ. ಶ್ರಾವಣ ಮಾಸದಲ್ಲಿ ಬರುವಂತಹ ಕೃಷ್ಣ ಪಕ್ಷದ ಅಷ್ಟಮಿ ಕೃಷ್ಣನು ಹುಟ್ಟಿದ ದಿನ. ಅಷ್ಟಮಿಯ ಮಧ್ಯರಾತ್ರಿ ಕಾರಾಗೃಹದಲ್ಲಿ ಕೃಷ್ಣನ ಜನನವಾಯಿತೆಂದು ಪುರಾಣದಲ್ಲಿ ಉಲ್ಲೇಖವಿದೆ. ಮಥುರಾ ಕೃಷ್ಣನ ಜನ್ಮಸ್ಥಳ. ಕೃಷ್ಣನು ಹುಟ್ಟಿದೊಡನೆ ತಂದೆ ವಸುದೇವ ಅವರನ್ನ ಸೋದರ ಮಾವನಾದ ಕಂಸನಿಗೆ ತಿಳಿಯದಂತೆ ಗೋಕುಲಕ್ಕೆ ಕರೆದೊಯ್ಯುತ್ತಾನೆ. ಅಲ್ಲಿ ನಂದರಾಜನ ಮನೆಯಲ್ಲಿ ಕೃಷ್ಣನನ್ನ ಬಿಟ್ಟು ಬರುತ್ತಾನೆ. ಈ ಕಾರ್ಯಕ್ಕೆ ಪ್ರಕೃತಿಯು ನೆರವಾಗುತ್ತದೆ. ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದಂತಹ ತಾಯಿಯಾದರೆ ಯಶೋದೆ ಅವರನ್ನ ಸಾಕಿ ಬೆಳೆಸಿದ ತಾಯಿ. ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಮನೆ ಮತ್ತು ದೇವಾಲಯಗಳನ್ನ ಸುಂದರವಾಗಿ ಅಲಂಕರಿಸಲಾಗುತ್ತದೆ. ಕೃಷ್ಣನ ಪುಟ್ಟ ಹೆಜ್ಜೆಗಳನ್ನ ರಂಗೋಲಿಯಲ್ಲಿ ಬರೆದು ಸಂಭ್ರಮಿಸಲಾಗುತ್ತದೆ. ಕೃಷ್ಣನ ವಿಗ್ರಹಗಳನ್ನ ವಿಧವಾಗಿ ಅಲಂಕರಿಸಿ ಬಗೆ ಬಗೆಯ ತಿಂಡಿಗಳನ್ನ ಮಾಡಿ ಬಾಲಕೃಷ್ಣನ ಪುಟ್ಟ ಹೆಜ್ಜೆಗಳನ್ನ ರಂಗೋಲಿಯಲ್ಲಿ ಬರೆದು ಸಂಭ್ರಮಿಸಲಾಗುತ್ತದೆ. ಕೆಲವೊಂದು ಪ್ರದೇಶಗಳಲ್ಲಿ ಮಧ್ಯರಾತ್ರಿಯವರೆಗೆ ಉಪವಾಸವಿದ್ದು ನಂತರ ಆಹಾರ ಸ್ವೀಕರಿಸುವ ಸಂಪ್ರದಾಯವಿದೆ. ಉಡುಪಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಇನ್ನೂ ವಿಶೇಷವಾಗಿ ಆಚರಿಸಲಾಗುತ್ತದೆ. ಉಡುಪಿಯ ಶ್ರೀಕೃಷ್ಣ ಮಠವು ಕರ್ನಾಟಕದ ಅತ್ಯಂತ ಜನಪ್ರಿಯ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ. 13ನೇ ಶತಮಾನದಲ್ಲಿ ಹಿಂದೂ ತತ್ವಜ್ಞಾನಿ ಮತ್ತು ದ್ವೈತ ಶಾಲೆಯ ಸ್ಥಾಪಕ ಮಧ್ವಾಚಾರ್ಯರು ಈ ದೇವಸ್ಥಾನವನ್ನ ನಿರ್ಮಿಸಿದರು. ಅಷ್ಟ ಮಠಗಳನ್ನು ಸ್ಥಾಪಿಸಿದ್ದಾರೆ. ಅಂದಿನಿಂದ ಇದು ಹಿಂದೂಗಳ ಪ್ರಮುಖ ಧಾರ್ಮಿಕ ಸ್ಥಳವಾಗಿದೆ. ಈ ಅಷ್ಟ ಮಠಗಳು ದ್ವೈತದ ಹಿಂದೂ ತತ್ವಶಾಸ್ತ್ರಕ್ಕೆ ಹೆಸರುವಾಸಿಯಾಗಿದೆ. ಶ್ರೀಕೃಷ್ಣ ಮಠವು ಪೂಜಾ ಕೇಂದ್ರದ ಜೊತೆಗೆ ಧ್ಯಾನ ಕೇಂದ್ರವೂ ಆಗಿದೆ. ಹಾಗಾಗಿ ಹಿಂದೂ ತತ್ವಶಾಸ್ತ್ರದ ಆಳವಾದ ಜ್ಞಾನದ ಬಗ್ಗೆ ಕಲಿಯಲು ಪ್ರತಿಯೊಬ್ಬ ಭಕ್ತನಿಗೂ ಇದು ಪರಿಪೂರ್ಣ ಸ್ಥಳವಾಗಿದೆ. ಶ್ರೀಕೃಷ್ಣ ಮಠದ ಪ್ರಮುಖ ವಿಶೇಷವೆಂದರೆ ಕೃಷ್ಣ ಮಠವು ದೈವಿಕ ವಾತಾವರಣವನ್ನ ಹೊಂದಿದೆ. ಒಮ್ಮೆ ನೀವು ಕೃಷ್ಣ ಮಠದೊಳಗೆ ಪ್ರವೇಶ ಮಾಡಿದ್ರೆ ನೀವು ನಿಮ್ಮೊಳಗಿನ ಆತ್ಮದಲ್ಲಿ ಕಳೆದು ಹೋಗುತ್ತೀರಿ. ಪ್ರಬುದ್ಧರಾಗಲು ಉತ್ತಮ ಸ್ಥಳವಾಗಿರುವುದರಿಂದ ರಾಜ್ಯ ಮಾತ್ರವಲ್ಲದೆ ದೇಶ ವಿದೇಶದೆಲ್ಲೆಡೆ ಕೃಷ್ಣ ಭಕ್ತರು ಜೀವನದ ವಿಭಿನ್ನ ಅಂಶಗಳನ್ನ ತಿಳಿದುಕೊಳ್ಳಲು ಇಲ್ಲಿಗೆ ಬರುತ್ತಾರೆ. ಇದರ ಸುಂದರವಾದ ಸ್ಥಳವನ್ನ ಹೊರತುಪಡಿಸಿ ಕೃಷ್ಣ ಮಠವನ್ನ ಭಾರತೀಯ ಸಾಹಿತ್ಯದ ರೂಪವಾದ ದಾಸ ಸಾಹಿತ್ಯವು ಹುಟ್ಟಿಕೊಂಡಿರುವ ಸ್ಥಳವೆಂದು ಕರೆಯಲ್ಪಡುತ್ತದೆ. ಇತರ ಹಿಂದೂ ದೇವಸ್ಥಾನಗಳಿಂದ ಉಡುಪಿಯ ಈ ದೇವಸ್ಥಾನವನ್ನ ಪ್ರತ್ಯೇಕಿಸುವ ಪ್ರಮುಖ ವಿಷಯವೆಂದರೆ ನೀವು ಕೃಷ್ಣನ ದರ್ಶನವನ್ನ ಪಡೆಯಲು ಕಿಟಕಿಯ ಮೂಲಕ ನೋಡಬೇಕಾಗುತ್ತದೆ. ಇದೊಂದು 9 ರಂಧ್ರಗಳನ್ನ ಹೊಂದಿರುವ ಬೆಳ್ಳಿ ಲೇಪಿತ ಕಿಟಕಿಯಾಗಿದೆ. ಇದನ್ನ ಕನಕನ ಕಿಂಡಿ ಎಂದು ಕರೆಯಲಾಗುತ್ತದೆ.
ಕೃಷ್ಣ ಕುಣಿದಾಡು. ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ. ಉಡುಪಿಯಲ್ಲಿ ನಡೆಯುವ ಕೃಷ್ಣ ಜನ್ಮಾಷ್ಟಮಿಯ ಕುರಿತು ನಾಡಿನಾದ್ಯಂತ ಎಲ್ಲ ಕೃಷ್ಣ ಭಕ್ತರಿಗೂ ಈ ಬಗ್ಗೆ ವಿಶೇಷ ಭಕ್ತಿ, ಆಸಕ್ತಿ ಹಾಗೂ ಕುತೂಹಲ. ಉಡುಪಿಯ ಕೃಷ್ಣ ಮಠದಲ್ಲಿ ಪ್ರತಿ ಕೃಷ್ಣ ಜನ್ಮಾಷ್ಟಮಿಯು ಅತ್ಯಂತ ವೈಭವದಿಂದ ನಡೆಯುತ್ತದೆ. ಈ ಬಾರಿಯೂ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವು ಅತ್ಯಂತ ವೈಭವದಿಂದ ನಡೆಯಿತು. ಮುಂಬೈಯ ಪ್ರಸಿದ್ಧ ತಂಡದಿಂದ ಅಲಾರೆ ಗೋವಿಂದ ಕಾರ್ಯಕ್ರಮವು ಶ್ರೀಕೃಷ್ಣ ಮಠದ ವಸಂತ ಮಂಟಪದಲ್ಲಿ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನ ಪರ್ಯಾಯ ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು ದೀಪವನ್ನ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಸೇರಿದ ಸಮಸ್ತ ಕೃಷ್ಣ ಭಕ್ತರಿಗೆ ಆಶೀರ್ವಚನ ನೀಡಿದರು. ಪವಿತ್ರವಾದ ಕಾರ್ಯಕ್ರಮ ನಡೀತಾ ಇದೆ. ಒಂದು ಕಡೆಯಲ್ಲಿ ಕೃಷ್ಣನ ಪ್ರಸಾದ ವೈಶ್ವಾನರ ಯಜ್ಞ ಒಂದು ಕಡೆಯಲ್ಲಿ ನಡೀತಾ ಇದೆ. ಇನ್ನೊಂದು ಕಡೆ ಕೃಷ್ಣನಿಗೆ ಇಷ್ಟವಾದಂತಹ ಭಜನೆಯ ಕಾರ್ಯಕ್ರಮ. ಎರಡಕ್ಕೂ ಒಂದೇ ಇಂದ್ರಿಯ, ಒಂದು ನಾಲಿಗೆಯಿಂದ ಎರಡು ಕೆಲಸ ಮಾಡಲಿಕ್ಕಾಗ್ತದೆ. ನಾಲಿಗೆಯಿಂದ ಅಲ್ಲಿ ಕೃಷ್ಣನ ಪ್ರಸಾದ ಸ್ವೀಕಾರ ಮಾಡಲಿಕ್ಕಾಗ್ತದೆ, ವೈಶ್ವಾನರ ಯಜ್ಞ. ಇನ್ನೊಂದು ಕಡೆ ಅದೇ ನಾಲಿಗೆಯಿಂದಾಗಿ ಕೃಷ್ಣನ ನಾಮಸ್ಮರಣೆ ಮಾಡಲಿಕ್ಕಾಗ್ತದೆ. ದೇವರು ಕೊಟ್ಟ ಒಂದು ಇಂದ್ರಿಯದಿಂದ ಎರಡು ಕೆಲಸ ಒಂದೇ ವೇದಿಕೆಯಲ್ಲಿ ನಡೀತಾ ಇದೆ. ಇದು ಏನನ್ನು ತಿಳಿಸ್ತದೆ ಅಂತಂದರೆ, ಇವತ್ತು ಮಾತ್ರ ಅಲ್ಲ, ಪ್ರತಿನಿತ್ಯ ನಾವು ಊಟ ಮಾಡುವಾಗ ಕೃಷ್ಣನ ಮರೆಯಬಾರದು ಅನ್ನುವಂತಹ ಸಂದೇಶ ಇವತ್ತು ಇಲ್ಲಿ ಕೊಡ್ತಾ ಇದೆ. ಕಾರ್ಯಕ್ರಮದ ಪ್ರಮುಖ ರೂಪಾರಿ ಮಧುಸೂದನ ಪೂಜಾರಿ ಕೆಮ್ಮಣ್ಣು, ಸೂರ್ಯೋದಯ ಕ್ರೀಡಾ ಮಂಡಲ್ ಸಂತ ಕ್ರೂಸ್ ಮುಂಬೈ ಸಂಘಟನೆಯ ಸ್ಥಾಪಕ. ಸಂಘಟನೆ ಸ್ಥಾಪನೆಯಾದ ಸುಮಾರು 30 ವರ್ಷದ ಬಳಿಕ ಅಂದರೆ 2014ರಲ್ಲಿ ಉಡುಪಿಗೆ ಮುಂಬೈಯ ಪ್ರಸಿದ್ಧ ತಂಡಗಳನ್ನ ಪರಿಚಯಿಸಿದವರು ಇವರೇ. ಯುವ ಪ್ರೇರಣಾ ಮಂಡಳಿ ಮುಂಬೈ ಪ್ರಸಿದ್ಧ ತಂಡದಿಂದ ನಿರಂತರ 4 ವರ್ಷಗಳಿಂದ ಉಡುಪಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಅಲಾರೆ ಗೋವಿಂದ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುತ್ತಾ ಬಂದಿದ್ದಾರೆ ತಂಡದ ಸ್ಥಾಪಕರಾದ ಮಧುಸೂದನ ಪೂಜಾರಿ ಕೆಮ್ಮಣ್ಣು ಅವರು. ಇವಿಷ್ಟು ಮಾತ್ರವಲ್ಲದೆ 2 ವರ್ಷಗಳ ಹಿಂದೆ ಬಾಲಮಿತ್ರ ವ್ಯಾಯಾಮ ಶಾಲೆ ಮುಂಬೈಯನ್ನು ಸ್ಥಾಪಿಸಿದಂತಹ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ. ಉಡುಪಿಯಲ್ಲಿ ನಡೆಸಿಕೊಂಡು ಬರುತ್ತಿರುವ ಅಲಾರೆ ಗೋವಿಂದ ಕಾರ್ಯಕ್ರಮಕ್ಕೆ ಉಡುಪಿಯ ಪ್ರಮುಖ ಜನಪ್ರತಿನಿಧಿಗಳು, ಉದ್ಯಮಿಗಳು ಹಾಗೂ ಊರ ಪರವೂರ ಮಹಾದಾನಿಗಳು ಕೈ ಜೋಡಣೆ ಮಾಡುತ್ತಿರುವುದರಿಂದ ಮುಂದೆಯೂ ಇಂತಹ ಅದ್ಭುತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಆತ್ಮವಿಶ್ವಾಸ ಮೂಡಿಸುವಂತಾಗುತ್ತದೆ ಎನ್ನುವುದು ಮಧುಸೂದನ ಪೂಜಾರಿ ಕೆಮ್ಮಣ್ಣು ಅವರ ಅಭಿಪ್ರಾಯ. ನಾನು ಮಧುಸೂದನ ಪೂಜಾರಿ ಕೆಮ್ಮಣ್ಣು, ಶ್ರೀ ಕನಕ ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ಇವತ್ತು ಆಲಾರೆ ಗೋವಿಂದ ತಂಡ ಉಡುಪಿಯಲ್ಲಿ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ಆಶೀರ್ವಾದದೊಂದಿಗೆ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯವನ್ನು ಜನತೆಗೆ ಕೋರುತ್ತಾ, ಈ ತಂಡ ಸೂರ್ಯೋದಯ ಕ್ರೀಡಾ ಮಂಡಲ ಅಂತ ಪ್ರಥಮ ಬಾರಿಗೆ 2014ರಲ್ಲಿ ಉಡುಪಿಗೆ ಆಗಮಿಸಿದೆ. ಅದರ ಸಂಸ್ಥಾಪಕನಾದ ನಾನು ಕೂಡ
30 ವರ್ಷದ ಹಿಂದೆ ಬಾಂಬೆಲಿ ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದೇನೆ. ಈ ತಂಡ ಮುಂಬೈಯಿಂದ ಬರಲಿಕ್ಕೆ ನನ್ನ ಮಿತ್ರರಾದ ಕೆ ಉದಯಕುಮಾರ್ ಶೆಟ್ಟಿ ಕಿದಿಯೂರವರು BJP ನಾಯಕರು ತುಂಬ ಸಹಕಾರವನ್ನು 3 ವರ್ಷದಿಂದ ಕೊಡ್ತಾ ಬಂದಿದ್ದಾರೆ. ಹಾಗೂ ಈ ಸಲ ನಮ್ಮೊಂದಿಗೆ ಭುವನೇಂದ್ರ ಕಿದಿಯೂರು ಹೋಟೆಲ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಡಾಕ್ಟರ್ ಜಿ.ಶಂಕರ್ ಅವರು ನಮ್ಮ ಗುರುಗಳು, ಹಾಗೆ ಕೆ ಶಶಿಧರ ಶೆಟ್ಟಿ ಮೇಜರ್ ಅಪ್ಲಯನ್ಸಸ್, ಹಾಗೆ ಡಯಾನ ಹೋಟೆಲ್ನ ವಿಠಲ್ ಪೈ ಅವರು, ಹಾಗೆ ಅನೇಕ ಉದ್ದಿಮೆದಾರರು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ. ಅವರ ಸಹಕಾರದೊಂದಿಗೆ ಇಂಥ ಕಾರ್ಯಕ್ರಮ ಸಂಯೋಜನೆ ಮಾಡಲು ನನಗೆ ತುಂಬ ಅನುಕೂಲವಾಗಿದೆ. ಅವರನ್ನು ಎಂದೂ ನಾನು ಮರೆಯುವಂತಿಲ್ಲ. ಹಾಗೆ ಹಲವಾರು ಗಣ್ಯರು ನನಗೆ ಸಹಕಾರ ಕೊಟ್ಟಿದ್ದಾರೆ, ಈ ಉಡುಪಿ ಜನತೆ. ಹಾಗಾಗಿ ಇಂಥ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲು ನನಗೆ ತುಂಬ ರೀತಿಯಲ್ಲಿ ಸಹಕಾರಿಯಾಗಿದೆ. ಈ ಕಾರ್ಯಕ್ರಮಕ್ಕೆ ಈ ಸಲ ಯುವ ಪ್ರೇರಣಾ ಅಂತ ಬಾಂಬೆ ಸಂತಕ್ರೂಸ್ನ ಒಂದು ಹೊಸ ಟೀಮನ್ನು ನಾನು ತರಿಸಿದೆ, ಪರಿಚಯ ಮಾಡಿದ್ದೇನೆ. ಎಲ್ಲ ಕಡೆ ಒಂದು 10 ಕಡೆ ಅವರು ಪ್ರಯೋಗವನ್ನು ಕೊಟ್ಟಿದ್ದಾರೆ, ಪ್ರದರ್ಶನವನ್ನು ನೀಡಿದ್ದಾರೆ. ಅದರ ತಂಡದ ಮುಖ್ಯಸ್ಥನಾದ ರಾಜೇಶ್ ಶಾಂತರಾಮ್ ರಾಣೆ ಅಂತ ನನ್ನ ಮಿತ್ರ, ಅದರ ಕೋಚು ಸಚಿನ್ ಅಂತ, ಹಾಗೆ ಹಲವಾರು ಜನ ಇದ್ದಾರೆ. ಒಳ್ಳೆ ರೀತಿಯ ಪ್ರದರ್ಶನ ಕೊಟ್ಟಿದ್ದಾರೆ. ನನಗೂ ತುಂಬ ಖುಷಿ, ಇಲ್ಲಿಯ ಜನತೆಗೂ ತುಂಬ ಖುಷಿಯಾಗಿದೆ. ಇಂಥ ಕಾರ್ಯಕ್ರಮವನ್ನು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರು ಹಾಗೂ ಶ್ರೀ ಪಲಿಮಾರು ಮಠದ ಪರ್ಯಾಯ ಶ್ರೀಪಾದರು ನನಗೂ ಬೆಳಿಗ್ಗೆ ಆಶೀರ್ವದಿಸಿದ್ದಾರೆ. ಅವರ ಆಶೀರ್ವಾದದಿಂದ, ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಆಶೀರ್ವಾದದಿಂದ ಹಾಗೂ ಎಲ್ಲ ರೀತಿಯಲ್ಲಿ ಜನರ ಸಹಕಾರದಿಂದ ಈ ರೀತಿಯ ಕಾರ್ಯಕ್ರಮ ನಡೆಸಲು ಸಹಕಾರವಾಯಿತು. ಮಧುಸೂದನ್ ಅವರ ಆಸಕ್ತಿ, ಅಭಿರುಚಿಗಳು ಇವಿಷ್ಟೇ ಅಲ್ಲ, ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡವರು. ಬಬ್ಬುಸ್ವಾಮಿ ದೈವಸ್ಥಾನ ಕೋಡಿಕಂಡಾಲ ಜೀರ್ಣೋದ್ಧಾರ ಕಾರ್ಯದರ್ಶಿಯಾಗಿ ಬಬ್ಬುಸ್ವಾಮಿ ದೈವದ ಸೇವೆಯನ್ನು ಮಾಡಿದಂತಹ ಹೆಗ್ಗಳಿಕೆ ಇವರದು. ಇವರ ಅಪ್ರತಿಮ ಸಮಾಜಮುಖಿ ಕೆಲಸ ಕಾರ್ಯಗಳಿಗೆ ಇವರ ಜೊತೆ ಕೈ ಜೋಡಿಸಿರುವ ಪ್ರಮುಖರು ಜಿ.ಶಂಕರ್ ಉದ್ಯಮಿ ಅಂಬಲ್ಪಾಡಿ, ಭುವನೇಂದ್ರ ಕಿದಿಯೂರು, ಶ್ರೀ ಕೆ ಶಶಿಧರ್ ಶೆಟ್ಟಿ, ಯುವರಾಜ್ ಮಸ್ಕತ್, ಶ್ರೀ ವಿಠಲ್ ಪೈ ಹೋಟೆಲ್ ಡಯಾನ ಉಡುಪಿ, ಉದಯಕುಮಾರ್ ಶೆಟ್ಟಿ, ಹರಿಯಪ್ಪ ಕೋಟ್ಯಾನ್, ಪ್ರೇಮ್ ಕೋಟ್ಯಾನ್ ಮುಂಬೈ, ಪ್ರವೀಣ್ ಕೋಟ್ಯಾನ್ ಮುಂಬೈ, ಪ್ರಸಾದ್ ಕೋಟ್ಯಾನ್ ಮುಂಬೈ, ಸದಾನಂದ ಸಫಲಿಗ ಮುಂಬೈ, ಬಾಲಕೃಷ್ಣ ಅಂಚನ್ ಮುಂಬೈ, ರಮೇಶ್ ಕಾಂಚನ್ ನಗರಸಭಾ ಸದಸ್ಯರು ಉಡುಪಿ. ಇವರಿಷ್ಟೇ ಅಲ್ಲದೆ ಇನ್ನೂ ಅನೇಕರು ಮಧುಸೂದನ್ ಪೂಜಾರಿ ಕೆಮ್ಮಣ್ಣು ಅವರ ಜೊತೆ ಕೈ ಜೋಡಿಸಿದ್ದರಿಂದ ಎಲ್ಲಾ ಕಾರ್ಯಕ್ರಮಗಳು ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ನಡೆದುಕೊಂಡು ಬರುತ್ತಿದೆ. ಈ ಸಂದರ್ಭ ಉಡುಪಿ ರಥಬೀದಿಯಿಂದ ಉಡುಪಿಯ ಕಿದಿಯೂರು ಹೋಟೆಲ್ವರೆಗೆ ಮೆರವಣಿಗೆಯಲ್ಲಿ ಸಾಗಿ ಮಡಕೆ ಒಡೆಯುವ ಕಾರ್ಯಕ್ರಮ ನಡೆಯಿತು. ಸಹಸ್ರಾರು ಮಂದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ನನ್ನ ಹೆಸರು ಸಂತೋಷ್ ಸುವರ್ಣ ಅಂತ, ವಿಶ್ವ ಹಿಂದೂ ಪರಿಷತ್ ಉಡುಪಿ ನಗರದ ಅಧ್ಯಕ್ಷನಾಗಿದ್ದೇನೆ. ನನ್ನ ಆತ್ಮೀಯ ಮಿತ್ರರಾಗಿರುವಂಥ ಮಧುಸೂದನ್ ಪೂಜಾರಿ ಕೆಮ್ಮಣ್ಣು ಇವರ ಸಾರಥ್ಯದಲ್ಲಿ ಉಡುಪಿಯ ಭಾಗಕ್ಕೆ 4ನೇ ಬಾರಿಗೆ ಅವರು ಈ ಒಂದು ಅಲಾರೆ ಗೋವಿಂದ ತಂಡವನ್ನು ಉಡುಪಿಯ ಜನತೆಗೆ ಪರಿಚಯಿಸುವಂಥ ಕೀರ್ತಿ ಮಧುಸೂದನ್ರವರಿಗೆ ಸೇರುತ್ತದೆ. ಪರಮ ಪೂಜ್ಯ ಪಲಿಮಾರು
ಪೀಠಾಧಿಪತಿಯಾಗಿರುವಂಥ ವಿದ್ಯಾಧೀಶ ತೀರ್ಥ ಶ್ರೀಪಾದರಿಂದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಂಡು ಈ ಭಾಗದ ಅನೇಕ ಉದ್ಯಮಿಗಳ ಸಹಕಾರದೊಂದಿಗೆ ಮಧುಸೂದನ್ ಪೂಜಾರಿಯವರು 4ನೇ ಬಾರಿಗೆ ಇಲ್ಲಿಗೆ ಅಲರೆ ಗೋವಿಂದ ತಂಡವನ್ನು ಈ ಭಾಗಕ್ಕೆ ಪರಿಚಯಿಸಿದ್ದಾರೆ. ದೂರದ ಮುಂಬೈಯಿಂದ ಒಂದು 150 ಜನಕ್ಕೂ ಮಿಕ್ಕಿ ಯುವಕರನ್ನು ಒಂದು ತಂಡವನ್ನು ಸಜ್ಜುಗೊಳಿಸಿ ಇಲ್ಲಿಗೆ ತರುವಲ್ಲಿ ಭಾಳಷ್ಟು ಶ್ರಮವಹಿಸಿರುವಂಥ ಮಧುಸೂದನ್ ಪೂಜಾರಿ ಇವರ ಈ ಒಂದು ಕಾರ್ಯಕ್ಕೆ ನಮ್ಮ ಈ ಭಾಗದ ಜನತೆಯ ಪರವಾಗಿ ಸಮಸ್ತ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ಭಕ್ತರ ಪರವಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಸಮಸ್ತ ನಾಡಿನ ಸಮಸ್ತ ಜನರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿಯ ಶುಭಾಶಯನ್ನು ಕೋರುತ್ತಾ V4 ಚಾನಲ್ನವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ವಿಶೇಷವೆಂದರೆ ಯುವ ಪ್ರೇರಣಾ ಮಂಡಳಿ ಮುಂಬಯಿಯ ಪ್ರಸಿದ್ಧ ತಂಡದವರಿಂದ 50 ಅಡಿ ಎತ್ತರದ ಮಡಕೆ ಒಡೆಯುವ ದೃಶ್ಯ ಆಕರ್ಷಣೀಯವಾಗಿತ್ತು. ಸುಮಾರು 50 ಅಡಿ ಎತ್ತರದ ಮಡಕೆ ಒಡೆಯುವ ದೃಶ್ಯವನ್ನ ನೋಡಲೆಂದೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ರು. ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಏರ್ಪಡಿಸಲಾಗಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ಹಿರಿಯರು ಕಿರಿಯರು ಎನ್ನದೆ ಎಲ್ಲ ವರ್ಗದವರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ವಿವಿಧ ಸಾಂಸ್ಕೃತಿಕ, ಧಾರ್ಮಿಕ, ಮನೋರಂಜನಾ ಕಾರ್ಯಕ್ರಮಗಳ ಬಳಿಕ ಸೇರಿದ ಸರ್ವ ಭಕ್ತ ಸಮೂಹಕ್ಕೂ ಊಟದ ವ್ಯವಸ್ಥೆಯನ್ನ ಆಯೋಜಿಸಲಾಗಿತ್ತು. ತಂಡವು ನಮ್ಮೊಂದಿಗೆ ಇದ್ದಾರೆ. ಮೊಸರು ಕುಡಿಕೆಯ ಒಡೆಯುವ ಸ್ಪರ್ಧೆಯನ್ನ ಅವರು ಈಗ ನೆರವೇರಿಸುತ್ತಿದ್ದಾರೆ. ಬನ್ನಿ ವೀಕ್ಷಕರೇ, ಈ ಸಂಭ್ರಮದ ಕ್ಷಣವನ್ನ ನಾವಿಲ್ಲಿ ವೀಕ್ಷಿಸೋಣ. ಬನ್ನಿ. नाही भावा, नाचायचं. डोईवर बोजा म्हणजे मार्केट तोरा, राधाच्या बाट नको जाऊ तोरा. अरे जन्माला
दिशेला त्या ताता गेला चिप झाला वेडा एक दोन तीन चार अम्मापुऱ्यातली पोरं हुशार तुझ्या घरात नाही पाणी घागर उतानी रे उतानी रे उतानी रे गोपाळा तुझ्या घरात नाही पाणी घागर उतानी रे ಶ್ರೀಕೃಷ್ಣ ಮುಖ್ಯ ಪ್ರಾಣಾಯ ನಮಃ. ನಿನ್ನೆ ಮತ್ತು ಇವತ್ತು ಬಹಳ ವಿಜೃಂಭಣೆಯಿಂದ ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರ ಉತ್ಸವ ನಡೆಯಿತು. ಅದರಲ್ಲಿ ಲಕ್ಷಗಟ್ಟಲೆ ಜನರು ಬಂದು ಕೃಷ್ಣನ ಮತ್ತು ಮುಖ್ಯ ಪ್ರಾಣ ದೇವರ ದರ್ಶನ ಮಾಡಿ ಅದರ ಪ್ರಸಾದವನ್ನು ಪಡೆದಿದ್ದಾರೆ. ಅದರೊಟ್ಟಿಗೆ ನಮ್ಮ ಮಿತ್ರರಾದ ಮಧುಸೂದನ್ ಪೂಜಾರಿಯವರು 4 ವರ್ಷದಿಂದ ಗೋವಿಂದ ಆಲಾರೆ ಟೀಮು ಬಾಂಬೆಯಿಂದ ತಂದು ಇಲ್ಲಿ ಎಲ್ಲ ದಾನಿಗಳ ಸಹಾಯದಿಂದ ಅವರ ಪ್ರಯೋಜಕದಲ್ಲಿ ನಡೀತಾ ಉಂಟು. ದೇವರ ದಯದಲ್ಲಿ ಇವತ್ತು ಕೃಷ್ಣ ಮಠದಲ್ಲಿ 4 ಬಾರಿ ಅದನ್ನು ಪ್ರದರ್ಶನ ಮಾಡಿದರು. ಅಲ್ಲಿಂದ ವಿವಿಧ ಪ್ಲೇಸ್ನಲ್ಲಿ ಪ್ರದರ್ಶನ ಮಾಡಿ ಲಾಸ್ಟ್ಗೆ ನಮಗೆ ಕಿದೀರ್ ಹೋಟೆಲ್ನಲ್ಲಿ ಪ್ರತಿ ವರ್ಷ ಎಂಡ್ ಮಾಡೋದರಲ್ಲಿ ಒಂದು ವಿಶೇಷ. अवसर पर हम यहाँ पर मुंबई से यहाँ पर आए. हमारे दोस्त हमारा बड़ा भाई मधुसूदन अन्ना ने यहाँ पर हमको न्योता दिया था इधर आने के लिए और हम सब मिलके यहाँ पर महाराष्ट्र की दहंडी की संस्कृति आपको दिखाने के लिए आए. ನೋಡಿದ್ರಲ್ಲ ವೀಕ್ಷಕರೇ, ಉಡುಪಿಯಲ್ಲಿ ನಡೆದಂಥ ಮೊಸರು ಕುಡಿಕೆಯ ವಿಶೇಷತೆಯನ್ನು. ಇದು ಇವತ್ತಿನ ದೈವದೇವರು ಸಂಚಿಕೆ. ಮುಂದೆ ಇಂತಹದೇ ಒಂದು ಸುಪ್ರಸಿದ್ಧ ದೇವಸ್ಥಾನದೊಂದಿಗೆ ನಾವು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ V4 ನ್ಯೂಸ್. ವಂದನೆಗಳು.